ರೈತರ ಕಣ್ಮಣಿ ಮಾಜಿ ಶಾಸಕರಾದ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯವರ ನೆನಪಿನ ದಿನದಂದು ಮಂಗಳೂರಿನ ಪುರಭವನದಲ್ಲಿ ರಾಜ್ಯ ಮಟ್ಟದ ವಿಚಾರಗೋಷ್ಠಿಯನ್ನು ಫೆಬ್ರವರಿ 18ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ವಿಚಾರಗೋಷ್ಠಿಯ ಉದ್ಘಾಟನೆಯನ್ನ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾದ ಎಚ್ಎನ್ ನಾಗಮೋಹನ್ ದಾಸ್ ಅವರು ನೆರವೇರಿಸಲಿದ್ದು, ಕರ್ನಾಟಕ ಸರ್ಕಾರ ತಿದ್ದುಪಡಿ ಮಾಡಿರುವ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ ಹಾಗೂ ನೂತನವಾಗಿ ತಂದಿರುವ ಗೋಹತ್ಯೆ ನಿಷೇಧ ಹಾಗೂ ಸಂರಕ್ಷಣಾ ಕಾಯ್ದೆಯಿಂದಾಗಿ ರೈತರು ಹಾಗೂ ಗ್ರಾಮೀಣ ಬದುಕಿನ ಮೇಲಾದ ಪರಿಣಾಮಗಳ ಕುರಿತು ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್, ವರಿಷ್ಠರಾದ ಸುನೀತಾ ಪುಟ್ಟಣ್ಣಯ್ಯ, ಕರ್ನಾಟಕ ಕೃಷಿ ಬೆಲೆ ಆಯೋಗದ ನಿಕಟ ಪೂರ್ವಾಧ್ಯಕ್ಷರಾದ ಡಾಕ್ಟರ್ ಟಿಎನ್ ಪ್ರಕಾಶ್ ಕಮ್ಮರಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ನುಲೆನೂರು ಎಂ ಶಂಕರಪ್ಪ ಹಾಗೂ ರಾಜ್ಯ ವಿಭಾಗೀಯ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು. ರಾಜ್ಯದ ಹಲವಾರು ಸಮಸ್ಯೆಗಳನ್ನ ಬೆಳಕು ಚೆಲ್ಲಲಿಕ್ಕೆ ಆ ನಿಟ್ಟಿನಲ್ಲಿ ಒಂದು 5 ಗೋಷ್ಠಿಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಗೋಷ್ಠಿಗಳು. ಜೊತೆಗೆ ನಮ್ಮ ಕರಾವಳಿ ಮಲೆನಾಡು ಭಾಗದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಅಂತ ಹೇಳುವಂಥದ್ದು ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆನಪು ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಮಾಜಿ ನ್ಯಾಯಾಧೀಶರಾದಂಥ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರಾದಂಥ ಎಚ್ಎನ್ ನಾಗಮೋಹನ್ ದಾಸ್ ಅವರು ಬರ್ತಾ ಇದ್ದಾರೆ. ಅವರು ವಿಶೇಷವಾಗಿ ಈಗ ಏನು ರಾಜ್ಯ ಸರ್ಕಾರ 3 ಮಸೂದೆಗಳನ್ನು 2 ಮಸೂದೆಗಳಿಗೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಅದೇ ರೀತಿ ಗೋಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆ ಅಂತ ಹೊಸ ಮಸೂದೆ ತಂದಿದೆ. ಇದರಿಂದ ರೈತರಿಗೆ ಮತ್ತು ಗ್ರಾಮೀಣದ ಪ್ರದೇಶದ ಜನರಿಗೆ ದುಡಿಯುವ ವರ್ಗಕ್ಕೆ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಮಂಡಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಬೆಳಗಾವಿ ನಾಗೇಂದ್ರ ಅವರು ವಹಿಸಿದ್ದಾರೆ. ಒಂದು 5 ಗೋಷ್ಠಿಗಳನ್ನು ಇಟ್ಕೊಂಡಿದ್ದಾರೆ. ಒಂದು ಉದ್ಘಾಟನಾ ಗೋಷ್ಠಿ ಇದೆ, ಇಡೀ ವಿಚಾರ ಸಂಕಿರಣದ ಉದ್ಘಾಟನಾ ಗೋಷ್ಠಿ. ಆನಂತರ ಏನು ಮೊದಲ ಗೋಷ್ಠಿ ಅಂತೇಳಿ, ಮೊದಲನೇ ಗೋಷ್ಠಿ ಪುಟ್ಟಣ್ಣಯವರ ರೈತ ಚಳವಳಿ ಮತ್ತು ರಾಜಕಾರಣ ಹೇಗಿತ್ತು ಅಂತ. ಅದ್ರ ಜೊತೆಗೆ ಇನ್ನೊಂದು ಗೋಷ್ಠಿ ಸಣ್ಣ ಹಿಡುವಳಿದಾರರು. ಅದೇ ರೀತಿ 3ನೇ ಗೋಷ್ಠಿ ಎಲೆ ಹಳದಿ ರೋಗ ಬಾಧಿತ ಸಂತ್ರಸ್ತರ ಸ್ವಯಂ ಘೋಷಿತ ಅರ್ಜಿ ಬಿಡುಗಡೆ ಹಾಗೂ ಸಮಗ್ರ ವರದಿಯ ಕುರಿತು. ಅದರ ಜೊತೆಗೆ ಇನ್ನೊಂದು ಗೋಷ್ಠಿ ಕೂಡ ಇಟ್ಕೊಂಡಿದ್ದೇವೆ. ಅದರಲ್ಲೇ ಕರಾವಳಿ ಮಲೆನಾಡು ರೈತರ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು ಅಂತೇಳಿ ಎಲ್ಲ ಆದ್ಮೇಲೆ ಕೊನೆಯದಾಗಿ ಒಂದು ಸಂವಾದ ಗೋಷ್ಠಿಯಿಂದ ಇಟ್ಕೊಂಡಿದ್ದೇವೆ. ಒಟ್ಟು ಬೆಳಗ್ಗೆಯಿಂದ 4 ಗೋಷ್ಠಿಗಳಲ್ಲಿ ಏನಾಗಿದೆ, ಮುಂದೆ ಯಾವ ರೀತಿ ನಾವು ಇದನ್ನ ಮಾಡಬಹುದು ಅಂತ ಹೇಳೋದ್ರ ಬಗ್ಗೆ ಸಂವಾದ, ಅಲ್ಲಿ ಯಾರು ಬಂದಿರ್ತಾರೆ ಅವ್ರ ಕಡೆಯಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಎಲ್ಲ ಸಹ ಸಂಘಟನೆಗಳು, CIP ಇರ್ಬೋದು, ಪ್ರಾಂತ ರೈತ ಸಂಘ ಇರ್ಬೋದು, ಅಥವಾ ಕರಾವಳಿ ಕರ್ನಾಟಕ ಜನಾಭಿವೃದ್ಧಿ ವೇದಿಕೆ, DSS ಎಲ್ಲರನ್ನು ಕೂಡ SKSFF ಮತ್ತು ಎಲ್ಲ ಪ್ರಮುಖರನ್ನು ಕೂಡ ಗೌರವ ಉಪಸ್ಥಿತಿಗೆ ಕೇಳ್ಕೊಂಡಿದ್ದಾರೆ. ಪ್ರಗತಿಪರ ನರೇಂದ್ರ ನಾಯ್ಕ ಅಂತವರು ಬರ್ತಾರೆ. ಅಂತೂ ಒಟ್ಟಾರೆಯಾಗಿ ಈ ಜಿಲ್ಲೆಯ ಮತ್ತು ಈ ಭಾಗ ಕರಾವಳಿ ಕರ್ನಾಟಕ ಮತ್ತು ಮಲೆನಾಡು ಭಾಗದ ಏನು ಪ್ರಾಥಮಿಕ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರವನ್ನು ಯಾವ ರೀತಿ ಹುಡುಕಬಹುದು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಓಸ್ವಾಳ್ ಪ್ರಕಾಶ್ ಫರ್ನಾಂಡಿಸ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಪ್ರೇಮನಾಥ್ ಶೆಟ್ಟಿ ಬಾಲ್ತಿಲಾ, ಜಿಲ್ಲಾ ಸಂಚಲನ ಕಾರ್ಯದರ್ಶಿ ರೋನಿ ಮೆಂಡೋನ್ಸಾ, ಸುಧಾಕರ್ ಜೈನ್ ಕುಕ್ರಾಡಿ ಉಪಸ್ಥಿತರಿದ್ದರು.